तीरा कृष्णानि वेगने बाबा करुण गमन हरि पंकज नामा विठ्ठलाय रे पंढरी राय विठ्ठलाय रे विठ्ठल पांडुरंग विठ्ठल पांडुरंग विठ्ठल पांडुरंग विठ्ठल विठ्ठल पांडुरंग
ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೋಷಕ ವಾಹನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೋಷಕ ವಾಹನ ಶರಣು ದೇವ ವಿನಾಯಕ ಶರಣು ವೇದ ಪ್ರದಾಯಕ ಶರಣು ದೇವ ವಿನಾಯಕ ಶರಣು ವೇದ ಪ್ರದಾಯಕ ಶರಣು ವೇದ ಪ್ರದಾಯಕ ಶರಣು ವೇದ ಪ್ರದಾಯಕ ನಾಗರಾಜ 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 ಪಾಹಿ ಮಾಂ ನಾಗರಾಜ ಪಾಹಿ ಮಾಂ ನಾಗರಾಜ 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 ರಕ್ಷ ಮಾಂ ನಾಗರಾಜ ರಕ್ಷ ಮಾಂ ಜಗ ಶನಿಶ್ಚರ 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 ಪಾಹಿ ಮಾಂ ಶನಿಶ್ಚರ 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 ರಕ್ಷ ಮಾಂ ವಿಘ್ನರಾಜ 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 ಪಾಹಿ ಮಾಂ ವಿಘ್ನರಾಜ 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 ರಕ್ಷ ಮಾಂ ವಿಘ್ನರಾಜ ರಕ್ಷ ಮಾಂ ವಿಘ್ನರಾಜ ರಕ್ಷ ಮಾಂ ವಿಘ್ನರಾಜ ರಕ್ಷ ಮಾಂ ವಿಘ್ನರಾಜ ರಕ್ಷ ಮಾಂ
ಶ್ರೀಯಸ್ತು ದುರ್ನಾಭಿಯಾನ ಶಾಂತಿರಸ್ತು ಶುಭಮಸ್ತು ಕುರ್ವಂತು ಮಂಗಳಂ ಸಿದ್ಧಿವಿನಾಯಕಾಯ ಮಹಾವೇದೋಕ್ತ ಪ್ರಾರ್ಥನಾಂ ಸಮರ್ಪಯಾಮಿ. ಪೂಜೆ ಅಂತ್ಯಕಾಲ ಆ ಸಿದ್ಧಿವಿನಾಯಕನ ಪ್ರಸನ್ನ ಕಾಲ ಅಂತ ಹೇಳ್ತಾರಂತೆ. ಆ ಪ್ರಸನ್ನ ಕಾಲದಲ್ಲಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ನಮಗೆ ಬೇಕಾದಂತಹ ಪೂರ್ಣ ಫಲವನ್ನು ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಶಾಸ್ತ್ರ ವಿಶೇಷವಾಗಿ ನಿನ್ನೆಯ ದಿವಸ ಪ್ರಾತಃ ಕಾಲ 6:53 ದೀಪ ಪ್ರಜ್ವಲಿಸಿ ಪ್ರಾರಂಭವಾದಂತಹ ಏಕಾಹ ಭಜನಾ ಮಹೋತ್ಸವ ತದುದ್ದೇಶವಾಗಿ ಮಾಡಿದಂಥ ಅನ್ನದಾನ ಸತ್ಕರ್ಮಾದಿಗಳು ಇದನ್ನೆಲ್ಲೋ ಪರಮಾತ್ಮನ ಚಿತ್ತಕ್ಕೆ ಬಂದು ನಾವು ಮಾಡಿದಂತಹ ಕರ್ತವ್ಯದಲ್ಲಿ ಅನೇಕ ತಪ್ಪುಗಳಿದ್ದರು. ಮಾತೃಸ್ವರೂಪಿಯಾದ ಪರಮಾತ್ಮನ ಹೊಟ್ಟೆಗೆ ಹಾಕೊಂಡು ಮಕ್ಕಳಿಗೆ ಬರತಕ್ಕಂಥ ತೊಂದರೆಗಳೆಲ್ಲ ನಿವಾರಣೆ ಮಾಡಿಕೊಟ್ಟು, ಅದು ಅಲ್ಲದೆ ಈ ಕ್ಷೇತ್ರಕ್ಕೆ ಇನ್ನು ಮುಂದೆ ಬಂದು ಯಾರು ಪ್ರಾರ್ಥನೆ ಮಾಡ್ತಾರೋ ಅವರ ಅಭಿಷ್ಟವೆಲ್ಲ ನಡೆದುಬಿಟ್ಟು ಈ ಕ್ಷೇತ್ರವನ್ನು ಬೆಳಗಿಸಿ ಎಲ್ಲರ ಮನದ ನಂದಾದೀಪ ಬೆಳಗಿ ಎಲ್ಲರ ಮನೆಯಲ್ಲಿ ಕ್ಷೀರಾನ್ನ ವಿಜಯ ಮಾಡುವಂಥ ಯೋಗವನ್ನು ಭಾಗ್ಯವನ್ನು ಆ ಮಹಾಗಣಪತಿಯು ಅನುಗ್ರಹ ಮಾಡಿಕೊಟ್ಟು ಮುಂದೆ ಆಗತಕ್ಕಂಥ 50ನೇ ವರ್ಷದ ವಾರ್ಷಿಕ ಮಹೋತ್ಸವ ನಿರ್ವಿಘ್ನ ಮಾಡಿಕೊಟ್ಟು ನಮ್ಮನ್ನು ಯಾವಾಗ ರಕ್ಷಣೆ ಮಾಡಿಕೊಡಬೇಕು ಅಂತ ಪ್ರಸನ್ನ ಕಾಲದಲ್ಲಿ ಭಕ್ತರೆಲ್ಲ ಸೇರಿಕೊಂಡು ವಿಘ್ನೇಶ್ವರನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು. ಸಿದ್ಧಿವಿನಾಯಕರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ.